ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ಟಿವಿ ನೋಡುವಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡುಕೊಂಡು ನಾವಿವತ್ತು ಇದ್ದೀವಿ ನಮ್ಮ ಉಡುಪಿಯಲ್ಲಿ. ಈ ಉಡುಪಿ ಅಂದರೆ ಸುಂದರವಾದ ಒಂದು ಊರಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಎಲ್ಲನೂ ಇದೆ, ಏನು ಇಲ್ಲ ಅಂತ ಇಲ್ಲ. ಅದೇ ಉಡುಪಿಯಲ್ಲಿ ಮಿಷನ್ ಕಾಂಪೌಂಡ್ ಅಂತ ಒಂದು ಊರಂದರೆ ಅದು ಉಡುಪಿಯ ಹತ್ತಿರವಿದೆ ಮಿಷನ್ ಕಾಂಪೌಂಡ್. ಈ ಮಿಷನ್ ಕಾಂಪೌಂಡಲ್ಲಿ ಒಂದು ಸೂಪರಾದ ವಿಶಿಷ್ಟವಾದ ಒಂದು ತಿಂಡಿ ಮಾಡುವವರಿದ್ದಾರಂತೆ. ಅದೇ ನೋಡುವ ವೀಕ್ಷಕರೇ. ಕರೆಕ್ಟಾಗಿ ನಿಮಗೆ ಲೊಕೇಶನ್ ಹೇಳ್ತೇನೆ ನೋಡಿ. ಇದು ಮಿಷನ್ ಕಾಂಪೌಂಡ್ ಅಪೋಸಿಟಲ್ಲಿ ಕಾಣ್ತಾ ಇದೆ ನಿಮಗೆ ಕ್ರಿಶ್ಚಿಯನ್ ಹೈಸ್ಕೂಲ್. ಈ ಕ್ರಿಶ್ಚಿಯನ್ ಹೈಸ್ಕೂಲ್ನ ಅಪೋಸಿಟಲ್ಲಿ ನಮಗೆ ಸಿಗೋದು ನಮ್ಮದು ಇವತ್ತಿನ ಗಲ್ಲಿ ಫುಡ್ ಪಾಯಿಂಟ್, ಅದೇ ಶೆಣೈ ಹೋಟೆಲ್. ನೋಡುವ ಈ ಶೆಣೈ ಹೋಟೆಲಲ್ಲಿ ಏನು ನಮಗೆ ಸೂಪರಾದ ತಿಂಡಿ ತಿನ್ನಿಸ್ತಾರಂತ ನಾನು ನಿಮಗೆ ಎಲ್ಲನೂ ಡೀಟೇಲ್ ಆಗಿ 1 by 1 ಹೇಳ್ತಾ ಹೋಗ್ತೇನೆ. ಯಾಕೆ ತಡ, ಬನ್ನಿ, ಫಾಲೋ ಮೀ. ವೀಕ್ಷಕರೇ ನೋಡುವ, ಈಗ ನಾವು ಶೆಣೈ ಹೋಟೆಲ್ನಲ್ಲಿ ಇದ್ದೇವೆ. ನೋಡುವ, ಈ ಶೆಣೈ ಹೋಟೆಲ್ನಲ್ಲಿ ಎಲ್ಲನೂ ಸ್ಪೆಷಲ್ ಅಂತೆ. ಯಾಕಂದರೆ ಹೇಳಿದೆ ನೋಡಿ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಫುಲ್ ಆಗಿದೆ. ಅದರಿಂದ ನಮ್ಮ ಶೆಣೈ ಹೋಟೆಲ್ನ ಮಾಲಕರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ದೇವೇಂದ್ರ ನಾಯಕ್. ದೇವೇಂದ್ರ ನಾಯಕ್. ಸರ್, ಈ ಹೋಟೆಲ್ ಉದ್ಯಮವನ್ನು ತಾವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾ ಇದ್ದೀನಿ. 30 ವರ್ಷ. ಸರ್, ಈ 30 ವರ್ಷದ ಲೈಫಲ್ಲಿ ನಿಮ್ಮ ಹೋಟೆಲ್ ಉದ್ಯಮ ಹೇಗಿದೆ ಸರ್? ಒಳ್ಳೆಯದಾಗಿದೆ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನಾದರೂ ಡಿಫರೆನ್ಸ್? ಬೆಟರ್. ಸರ್, ಈ ಹೋಟೆಲ್ ಉದ್ಯಮದ ಮೊದಲು ತಾವು ಏನು ಮಾಡ್ಕೊಂಡಿದ್ದೀರಾ? ಇದು ಹೋಟೆಲ್ ಉದ್ಯಮ ಅಲ್ಲ, ಸ್ಟಾರ್ಟಿಂದ 30 ವರ್ಷದಿಂದ ಒಂದೇ ಬಿಸ್ನೆಸ್, ಬೇರೆ ಯಾವ ಬಿಸ್ನೆಸ್ ಸಿಗಲ್ಲ ಅಂತ ನೀವು ಹೋಗಲೇ ಇಲ್ಲ? ಓಕೆ. ಇಲ್ಲಿಯೇ ಮಿಷನ್ ಕಾಂಪೌಂಡ್ನಲ್ಲಿ ಮತ್ತೆ ಎಲ್ಲೂ ಸಹ ಮಾಡಲಿಲ್ಲ? ಮೊದಲು ಬೇರೆ ಇದೆ, ಬಾಂಬೆ ಇದೆ. ನಾನು ಆ್ಯಕ್ಚುಲಿ ಬಾಂಬೆಯಲ್ಲಿ. ಸರ್, ಓಕೆ, ಬಾಂಬೆಯಲ್ಲಿ ಅಂತ ಹೇಳ್ತಾ ಈ ತಾವು ನಡೆದು ಬಂದ ದಾರಿ ಸರ್, ನೀವು ಸ್ಟಾರ್ಟಿಂಗ್ ವಿದ್ಯಾಭ್ಯಾಸ ತಮ್ಮದು ಎಲ್ಲಿ ಆಯಿತು? ಬೈಲೂರು, ಹಿರೇಬೈಲೂರು, ಕಾರ್ಕಳ. ಓಕೆ. ಅದಾದಮೇಲೆ PU ಬಾಂಬೆ, ಎಲ್ಲ ಬಾಂಬೆನ ತಾವು? ಓಕೆ ಸರ್. ಈ ಬಾಂಬೆಯಲ್ಲಿರುವವರು, ಓಕೆ, ಒಂದು ಜನರಲ್ ಆದ ಪ್ರಶ್ನೆ ಸರ್, ಬಾಂಬೆಯಲ್ಲಿರೋ ತಾವು ಈ ಹೋಟೆಲ್ ಉದ್ಯಮವನ್ನು ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ, ಆರಂಭಿಸಿದ್ರಿ? ಯಾಕಂದರೆ ಬೇರೆ ಯಾವುದಾದ್ರೂ ಒಂದು ಉದ್ಯಮವನ್ನು ಮಾಡ್ಬೋದಿತ್ತು ತಮಗೆ ಅಂತ ಒಂದು ಪ್ಲ್ಯಾನ್ ಬರಲಿಲ್ವ? ಸ್ಟಾರ್ಟಿಂಗ್ ನಾನು ಚಾಯ್ಸ್ ಮಾಡಿದೆ, ಇದೇ ಒಳ್ಳೆಯದು. ಎಲ್ಲರಿಗೂ ಒಂದು ಅನ್ನ ಹಾಕುವುದು ಅಲ್ಲ, ಅದು ಯಾವುದಕ್ಕೂ ಯಾವಾಗಲೂ ಕಡಿಮೆ ಆಗಲಿಕ್ಕಿಲ್ಲ ಅಂತ. ಸರಿ ಸರ್, ಈ ಉಡುಪಿಯ ಜನತೆ ಯಾವುದನ್ನು ನಿಮ್ಮ ಹೋಟೆಲಲ್ಲಿ ಲೈಕ್ ಮಾಡ್ತಾರೆ? ಒಂದು ಫಸ್ಟ್ ಅಂದರೆ ನಮ್ಮದು ರೀಸನೇಬಲ್ ರೇಟು. ಓಕೆ. ಜನಗಳು ಲೈಕ್ ಮಾಡಬೇಕು. ಟೇಸ್ಟ್ 30 ವರ್ಷ ಟೇಸ್ಟು ಒಂದೇ ಲೆಕ್ಕದಲ್ಲಿ. ಆದರೆ 15-16 ವರ್ಷ ಆಗಿದೆ ಇಲ್ಲಿಗೆ ಬಂದು. ಓಕೆ. ನೀವು ಪ್ರಾರಂಭಿಸಿ 30 ವರ್ಷ ಆಯಿತು. ಓಕೆ ಸರ್. ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? 6 ಗಂಟೆಗೆ ಇಲ್ಲಿ ಇರ್ತೀರಾ? ಓಕೆ. 6 ಗಂಟೆಯಿಂದ ಸಂಜೆ ಒಂದು 7:30. ಬೆಳಗಿನ ತಿಂಡಿ ಸರ್ ಏನೇನೆಲ್ಲ ಸ್ಪೆಷಲ್ ಇದೆ ಇಲ್ಲಿ? ಮಾಮೂಲಿ ವಡೆ, ಪೂರಿ, ಬನ್ಸ್, ಉಪ್ಪಿಟ್ಟು, ಅವಲಕ್ಕಿ. ಓಕೆ. ಪಲಾವ್, ದೋಸೆ ಎಲ್ಲನೂ ಹೋಟೆಲ್ಗೆ ಬೇಕಾದ ತಿಂಡಿಗೆ ಬೇಕಾದ ಜನಗಳು ಯಾವುದೆಲ್ಲ ಕೇಳ್ತಾರೆ ಅದೆಲ್ಲ ನಿಮ್ಮದು ಎಲ್ಲ ಇದೆ. ಮಧ್ಯಾಹ್ನ ಊಟ ಉಂಟು. ಲಂಚಲ್ಲಿ ಏನಾದರೂ ಸ್ಪೆಷಲ್ ಇದೆ? ಗಸಿ, ಸಾರು, ಸಾಂಬಾರು. ಅದೇ ನಿಮ್ಮದು ಒಂದೇ.
ಫಾರ್ಮುಲಾ ಎಲ್ಲ ಒಂದೇ ಲೆಕ್ಕ ಬರ್ತದೆ. ಸಂಜೆ ಸರ್, ಈಗ ಸಂಜೆ ಆದ ತಕ್ಷಣ ಕೆಲವ್ರಿಗೊಂದು ಈ ಸಂಜೆ ಫುಡ್ಡೇ ಒಂದು ಡಿಫ್ರೆಂಟ್ ಆಗಿರ್ತದೆ. ಏನಾದರೂ ಒಂದು ತಿನ್ನುವ, ಅದು ತಿನ್ನುವ, ಇದು ತಿನ್ನುವ ಅಂತ. ಯಾಕಂದರೆ ಇಲ್ಲಿ ಪ್ಯೂರ್ ವೆಜ್, ಹೌದಲ್ವಾ? ಪ್ಯೂರ್ ವೆಜ್ಜಲ್ಲಿ ನೀವು ಸಂಜೆ ಏನೆಲ್ಲ ಮಾಡ್ತೀರಾ? ಅವಲಕ್ಕಿ ಉಸ್ಲಿ, ಒಳ್ಳೆ ಅವಲಕ್ಕಿ ಒಗ್ಗರಣೆ ಹಾಕಿದ ಅವಲಕ್ಕಿ. ಒಗ್ಗರಣೆ ಅವಲಕ್ಕಿ. ಅವಲಕ್ಕಿ ಅವಲಕ್ಕಿ ಉಸ್ಲಿ ಹೇಳ್ತಾರೆ ಇಲ್ಲಿ. ಅವಲಕ್ಕಿ ಅವಲಕ್ಕಿ ಉಸ್ಲಿ ಒಗ್ಗರಣೆ ಹಾಕಿ. ಒಗ್ಗರಣೆ. ಓಕೆ ಓಕೆ ಓಕೆ, ಸರಿ. ಮತ್ತೆ ಮಾಮೂಲಿ ಗೋಲಿ ಬಜೆ, ಪೋಡಿ, ಅದೆಲ್ಲ ಮಾಮೂಲಿ. ಪಕೋಡ, ದೋಸೆ ದೋಸೆ ಎಲ್ಲ ಹಾಗೇನೆ. ಅದು ನಮ್ಮ ಸಮೋಸ. ಒನ್ ಡೇ ಬಿಟ್ಟು ಒಂದು ದಿವಸ ಸಮೋಸ, ಒಂದು ದಿವಸ ಕಟ್ಟೆ. ಹಾಗೆ ಒಂದಿನ ಬಿಟ್ಟು ಇನ್ನೊಂದು ದಿನ ಏನಾದರೂ ಒಂದು ಸ್ಪೆಷಲ್ ವೆರೈಟಿ ಆಗಿರ್ತದೆ. ಈ ನಮ್ಮ ಉಡುಪಿಯ ಜನತೆ ಸರ್ ಯಾವುದನ್ನು ತುಂಬಾನೇ ಲೈಕ್ ಮಾಡ್ತಾರೆ? ಒಗ್ಗರಣೆ ಅವಲಕ್ಕಿ ಒಳ್ಳೆ ಲೈಕ್ ಮಾಡ್ತಾರೆ. ಇಲ್ಲಿ ಮಾಡೋದಿಲ್ಲ ಜಾಸ್ತಿ. ಇಲ್ಲಿ ಎಲ್ಲಿ ಇಲ್ಲ, ಉಡುಪಿಯಲ್ಲಿ ಎಲ್ಲೂ ಕೂಡ ಒಗ್ಗರಣೆ ಅವಲಕ್ಕಿ ಇಲ್ಲ. ವೀಕ್ಷಕರೇ ನೋಡಿದ್ರಲ್ಲ, ಒಗ್ಗರಣೆ ಅವಲಕ್ಕಿ ಎಲ್ಲೂ ತಿನ್ನದಿಲ್ಲದಿದ್ದರೆ ಖಂಡಿತವಾಗಿಯೂ ಮಿಷನ್ ಕಂಪೌಂಡ್ಗೆ ಬನ್ನಿ. ಅಲ್ಲಿ ಶೆಣೈ ಅಂತ ಹೋಟೆಲ್ ಇದೆ, ಅಲ್ಲಿ ಖಂಡಿತವಾಗಿಯೂ ಒಗ್ಗರಣೆ ಅವಲಕ್ಕಿ ಸಿಕ್ಕೇ ಸಿಗುತ್ತೆ. ಈಗ ನನಗೆ ಏನು ತಿನ್ನಿಸ್ತೀರ ನೀವು? ಸ್ಪೆಷಲ್ ಅವಲಕ್ಕಿ ಒಗ್ಗರಣೆ ಅದನ್ನು ತಿನ್ನಿಸ್ತೀರಾ ಸರ್? ಈ ಹೋಟೆಲಲ್ಲಿ ತಾವು ಎಷ್ಟು ಜನ ಇದ್ದೀರಾ ಒಟ್ಟಿಗೆ? ಟೋಟಲ್ 8 ಜನ ಎಲ್ಲ. ಅಂದರೆ ನಿಮ್ಮ ಈಗ ಮನೆಯಲ್ಲಿ ಏನಾದರೂ ಮಾಡಿ ತರುವಂಥದ್ದಿದೆ ಅಲ್ಲ? ಇಲ್ಲೇ ಪ್ರಿಪೇರ್ ಇಲ್ಲೇ ಮನೆಯಲ್ಲಿ ಏನು ಮಾಡೋದು? ಎಸ್ ವೀಕ್ಷಕರೇ ಕೇಳಿದ್ರಲ್ಲ, ಈ ಒಗ್ಗರಣೆ ಅವಲಕ್ಕಿ ಹೇಗೆ ಇದೆ ಎಲ್ಲ ಡೀಟೇಲ್ ನಿಮಗೆ ನಾನು ಕೊಡ್ತೇನೆ. ಯಾಕಂದರೆ ಮೊದಲು ನಾನು ತಿನ್ನಬೇಕು, ಆದಮೇಲೆ ನಿಮಗೆ ಹೇಗಿದೆ ಹೇಗೆ ಆಗಿದೆ ಎಲ್ಲ ಒನ್ ಬೈ ಒನ್ ಡೀಟೇಲ್ ಕೊಡ್ತೇನೆ. ವೀಕ್ಷಕರೇ ಒಗ್ಗರಣೆ ಅವಲಕ್ಕಿ ತುಂಬಾ ಸಖತ್ತಾಗಿದೆ. ಯಾಕಂದರೆ ಹೇಳಿದೆ 25 ರೂಪಾಯಿ ಒಂದು ಪ್ಲೇಟ್ಗೆ. 25 ರೂಪಾಯಿ ಎಲ್ಲೂ ಸಿಗಲ್ಲ. ಆದರೂ ಕೂಡ ಇಲ್ಲಿ ಉಡುಪಿಯಲ್ಲಿ ಒಂದೇ ಪ್ಲೇಸಲ್ಲಿ ಒಗ್ಗರಣೆ ಅವಲಕ್ಕಿ ಸಿಗೋದು ಖಂಡಿತವಾಗಲಿ ನಾನು ಹೇಳ್ತೇನೆ. ಯಾಕಂದರೆ ಹಿಂದೆಂದರು ಈ ಒಗ್ಗರಣೆ ಅವಲಕ್ಕಿ ಅಂತ ಹೇಳಿದ್ರೆ ಈ ಹಿಂದೆ ಕಾಲದಿಂದಲೂ ಒಂದು ಟೇಸ್ಟೇ. ಈ ನಮ್ಮ ಅಜ್ಜಿ ಅಂದಿರು ಅವರಿಗೆಲ್ಲ ತುಂಬ ಲೈಕ್. ಯಾಕಂದರೆ ಹೋಟೆಲ್ ಬಂದು ಕೇಳೋದು, ದಾದ ಉಂಟು ಮಗ ತಿನ್ನರಿಗೆ ಫಸ್ಟ್ ಕ್ವಶನ್. ಈ ಅಜ್ಜಿ ಆಗಲಿ ದಾದ ಉಂಟು ಮಗ ಸಪ್ಲೈ ಬಂದ ಇಂಚಿಂಚ ಉಂಡು, ಪದಂಗಿ ಬಜಿಲು ಉಂಡು, ಅವು ಉಂಡು ಸಂಸ್ಥೆ ಅಂಡ ಐಟು ಪುನಃ ಈ ಒಗ್ಗರಣೆ ಅವಲಕ್ಕಿ ಅವು ಬಂಡ ಅವು ಒಂಜಿ ಪ್ಲೇಟ್ ಕೊರು ಮಗ ಪಂಪಿನ ಒಂಜಿ ಶಬ್ದ ಅವು ಖಂಡಿತವಾಗ್ಲೂ ಒಂದು ಅರ್ಥಗರ್ಭಿತವಾದ ಒಂಜಿ ಪದವನ್ನು ಹಾಗೆ ಅಂಜನೆ ಮೂಲ ಉಡುಪಿ ಬರ್ತದೆ ಖಂಡಿತವಾಗ್ಲೂ ಐಕಲು ಬಲೆ. ಉಡುಪಿನ ನಂತು ಒಯ್ಕಲ ಕಮ್ಮಿ ಇಜ್ಜಿ ಈಗ ಒಂದು ತಿಂಡಿಗೆ ಪೂರ ಸ್ಪೆಷಲ್ ಆಯ್ನ ತಿಂಡಿ ತಿಕ್ಕು ಉಡುಪಿನ ಅಂಚಿನ ಮಿಷನ್ ಕಂಪೌಂಡ್ ಜಾಸ್ತಿ ದೂರ ಹಚ್ಚಿ ನಮ್ಮ ಬಸ್ಸಿಗೆ ಬರ್ತಿನಾಗಲ್ಲ ಅಂಡ ತಾಲೂಕು ಆಫೀಸ್ ಜತ್ತಾಡ ಅಂಡ್ ಅಲ್ಪ ಕೊರಂಗ ಪಾಡಿ ಬೋಪಿನ ಜಸ್ಟ್ ನೀವು ಕರೆಕ್ಟ್ ಅನ್ನ ಕೃಷ್ಣ ಹೈಸ್ಕೂಲ್ ಉಂಟು. ಕೃಷ್ಣ ಹೈಸ್ಕೂಲ್ದ ಅಪೋಸಿಟ್ ಮೂರು ಶೆಣೈ ಹೋಟೆಲ್ ಬಂದುಂಡು. ಅವು ನಿಗಲಿಗೆ ಖಂಡಿತವಾದ್ಲ ಆರು ಬಾರಿ ಒಂಜಿ ಎಡ್ಡೆಡು ನಲ್ತೊಂದು ಮೂಲ ಇಪ್ಪನಾಗಲು ಮಾತಾಕಲ್ಲ ಎಡುಮ ಜನ ಬಂಡ ಆಕಲ ಟೀಮ್ ಸ್ಟ್ರಾಂಗ್ ಆದಿತ್ತು. ಓಲ ನಿಕಲೆ ಪುಲ್ಲರೆಜ್ಜಿ ರಪ್ಪ ವಾ ಮೂಲಿಡಾಂಡ್ಲ ಮಿತ್ತಿಡಾಂಡ್ಲ ತಿತ್ತಿಡಾಂಡ್ಲ ಕಂತ ನಿಕಲಿಗೆ ಸಪ್ಲೈ ಮಲ್ಪಿ ಸರ್ವ್ ಮಲ್ಪಿರಾಗಲು. ಯಾಕಂದ್ರೆ ಯಾನು ಚಾ ತರಡ ಪಾತ್ರೆ ನಿತ್ಯ 6 ಜನ ಬರ್ತದೆ ಎನ್ನ ಇಡೇಟ್ ಬರ್ತಂದು ರಡ್ಡು ಚಾ ಪಾರ್ದು ಅಕಲೆ ಕೂರ್ದು ಅಕಲ್ ಪಾರ್ದು ಇಲ್ಲಡೆ ಎತ್ತದಾತು ನಮ್ಮ ಕೂಡ ಪಾತಿರಂದು ಅಂಚ ಏಪಣ್ಣ ಏರಾಗಿಲ್ಲ ವಾ ಕಸ್ಟಮರ್ಲ ಅವಡು ಮೂಲು ಫುಲ್ ಎರೇಜ್ ಅದು ಬರ್ಪಿ ತಿಂಪಿಂಗ್ ರಪ್ಪ ಬಿಲ್ಲು ಕೊಟ್ಟು ಬೋಲೆ ಮಾತ್ರ ದೇವಣ್ಣ ಜನ ದನಿ ಬೆಚ್ಚಾಡ್ತೀರ ಅವೇ ಏನು ನಮ್ಮೊಟ್ಟಿನ ತಿನಿಯರಿಗೆ ಬಂದು ಒಯ್ದಿನ ಪಾವ್ ಭಾಜಿ ಲಂಚನೆ ಸೂಪರ್ ಎಂಚುಂಟು ಪಾವ್ ಭಾಜಿ ಲೈಕ್ ಉಂಟು ಸ್ಪೈಸಿ ಅದು ಲೈಕ್ ಉಂಟು ಸ್ಪೈಸಿ ಲವರ್ಸ್ ಮಕ್ಕಳಿಗೆ ಲೈಕ್ ಏನೇನು ಸ್ಪೈಸಿ ಲವರ್ಸ್ ಸ್ಪೈಸ್ ತಿಂತ ಲೈಕ್ ಅದ ಏಕಂತ ಇತ್ತ ಮರಿಯಲ್ಲ ಟೈಮ್ ಅದು ನಮ್ಮ ವ್ಯಾಪಾರ ಒಂಚೂರು ಸ್ಪೈಸಿನ ಲೈಕ್ ಮಾಡ್ಕೊ ಖಾರ ಅಂಚನೆ ಪುಲಿ ಖಾರ ಎತ್ತಂತ ನನಗೆ ಒಂಚೂರು ತಿನಿಯರೆ ಎಡ್ಡೆ ಪನಿ ವರ್ಷ ಬರೋದು ಪನಗೆ ಒಂದು ಪೂರ ಎಡ್ಡೆ ಆಗ ಅಂಡಲ ಇಲ್ಲಡು ಮಲ್ತಿನ ಇಟ್ಟು ಹೋಟೆಲ್ ಮಲ್ತಿನ ಮಸ್ತ್ ಡಿಫರೆನ್ಸ್ ಇಲ್ಲಡು ಏತ ಅಂಟಲ್ಲ ಮಾಮೂಲಿ ಈ ಯೋಜೆ ಬ್ಯಾತೆ ಹೋಟೆಲ್ ಮಾತ್ರ ಹೋಗ ಖಂಡಿತ ಅದು ಈ ಅಲ್ತೆಕ್ಲ ಮೂರ್ತೆಕ್ಲಿಗೆ ಡಿಫರೆನ್ಸ್ ಉಪ್ಪು ಅಲ್ಪದ ಪಂಡ ಅವು ನಾರ್ತ್ ನಮ್ಮ ಒಂದು ಪಾವ್ ಭಾಜಿ ಪಂಡನೇ ನಾರ್ತ್ ಇಂಡಿಯನ್ ಅನ್ಸುತ್ತೆ ಒಂದೊಂಥರ ಲಾಯ್ಕ್ ಉಂಟು ಏನು ಬೇತೆ ಹೋಟೆಲ್ ಕಂಪೇರ್ ಮಾಡ್ತೀರ ಒಂದೊಂಥರ ಸ್ಪೈಸಿ ಅದು ಲಾಯ್ಕ್ ಉಂಟು ಆತೆ ನಾಗಲ್ಲ ಕೈಗುಣ ಬಂದಿವ ದೇವಣ್ಣ ಯಾಕಡೆ ಯಾರು ಬಂದೆ 30 ವರ್ಷದ ಎಕ್ಸ್ಪೀರಿಯನ್ಸ್ಗೆ
30 ವರ್ಷದ ಮೇಲೆ ಏನೋ ಕೊರೊಂದು ಬೈದಾರ ಏನಿ ಮುಟ್ಟಲ್ಲ ಅವಿ ಕೊರೊಂದುಲ್ಲ ಅಂಚದ ಉಪ್ಪುಂಟಲ್ಲಿ ಈತಿಯಲ್ಲಿ ಹೋಟೆಲ್ ಮತ್ತು ಕೆಲವು ಹೋಟೆಲ್ ಉಪ್ಪು ಭಾರಿ ವಾಶ್ ಮಲ್ಲ ಅದು ಕಂಡ ಬಟ್ಟೆ ಜನ ಅವು ಬರುತ್ತೆ ಕಂಡು ಒಂದು ಎಲ್ಲೇ ಹೋಟೆಲ್ ಎಲ್ಲೇ ಒಂದು ಟೇಬಲ್ ಚೇರ್ ಅವಧಿ ಇದು ಜನಕ್ಕೂ ಎಡ್ಡೆ ರೀತಿಯ ಬದಲು ತಿಂದು ಹೋಗಿನ ವ್ಯವಸ್ಥೆ ಅವು ಇಂಪಾರ್ಟೆಂಟ್ ನೆಕ್ಸ್ಟ್ ಪಾವ್ ಭಾಜಿಗೆ ಹೆಚ್ಚ 30 ರೂಪಾಯಿ ಹೆಚ್ಚು ರೇಟ್ ಇಜ್ಜಿ ಪಾವ್ ಭಾಜಿಗೆ 30 ರೂಪಾಯಿ ಆಂಡ ನಿಖಲ್ ಥಿಂಕ್ ಮಾಡ್ಲೆ ಮೂತ ಫುಡ್ 25 ರೂಪಾಯಿ 30 ರೂಪಾಯಿ ಅವೇ ರೇಂಜ್ ಹಿಡ್ಕೊಂಡು ಅದಕ್ಕೆ ನಿಖಲಿಗೆ ಇಡೀ ಬತ್ತರು ಎಂಕಲಿಗೆ 50 ರೂಪಾಯಿ ಬಾಡಿಯರು 55 ರೂಪಾಯಿ ಬಾಡಿಯರು 100 ರೂಪಾಯಿ ಬಾಡಿಯರು ಪಂಪಿನ ಪ್ರಶ್ನೆನೇ ಇತ್ತು ರೀಸನೇಬಲ್ ನಂಗೆ ಡೈಲಿ ನಮ್ಮ ಏನು ತಿನ್ಪ ಅವು ಒಂದು 5 ರೂಪಾಯಿ 10 ರೂಪಾಯಿ ಮೂರು ಕಮ್ಮಿ ಹಾಕೊಂಡು ಅಲ್ಲ ಗಲ್ಲಿ ಫುಡ್ ಐಟ್ ನಂಗೆ ಇಂಚಿನ ಫುಡ್ ತಿಕ್ಕದಜ್ಜಿ ಸ್ಪೆಷಲ್ ಅವೇ ನಮ್ಮ ವಿಷಯ ಗಲ್ಲಿ ಫುಡ್ ಬಂದು ನಾನು ಸ್ಪೆಷಲ್ ಜನಕ್ಕೆ ತೋಪೋಡು ಆ ಸ್ಪೆಷಲ್ ಇತ್ತಂದ್ರೆ ಮಾತ್ರ ಜನಕ್ಕೂ ನಾಡೊಂದು ಬರಬೇಕು ಅಂಚವಂತ ಅದ ಕೆಲವರು ಈ ಪೊನ್ನೂರು ಪುರ ಎಂಚವಂದ ಒಗ್ಗರಣೆ ಹೊಲಕ್ಕೆ ಹಾಗೆ ಅತ್ತಂದ ಕರೆಕ್ಟಾ ಪೊನ್ನೂರು ಹಂಪಿನ ಅಂಚ ತೀ ಅವು ಎಂಕ ಆಪುಜಿ ಆ ಕಡೆ ಇರೋ ಮಂಡಲ ಒಂಚೂರು ಈ ಇರುತ್ತಲ್ಲ ಎಂಕಲ್ ಇರೋರು ಕುಲ್ದ ಯಾನು ಒಗ್ಗರಣೆ ಹೊಲಕ್ಕೆ ಅವಲೇ ಒಂಜಿ ಬದಲಾವಣೆ ಆಕಲ್ ಚೂರು ಬದಲಾವಣೆ ನಾಡೊಂದು ಹೋಗ್ಪೇರು ನಮ್ಮ ಬದಲಾವಣೆ ಹೋಗ್ತೇವೆ ನಮ್ಮ ನಿಜ ಜೀವನ ತೆಂಚು ಕೂಡು ಪಂಪಿನೇನ ಅವು ಅಂಚನೆ ಕೋಪ ಅಂಡ ಅಕ್ಕಲ್ ಕೆಲಸ ಅಂಚ ಪೋಲಾಗ ನಮ್ಮಲ್ಲ ಚೂರು ಐಕ್ ಒಂಗೋಡ ಹಾಪು ಬರೋಡ ಹಾಕೊಂಡು ಐಕ್ ಕದ ಅಂಚ ಸೂಪರ್ ಜನ 3 ಪ್ಯಾಕೆ ಇದ್ದಾರೆ 3 ಜನ ಕಮ್ಮಿ ಆ ಗ್ಯಾಸ್ ಬಿಟ್ರೆ ನಮ್ಮ ಬಟ್ಟದು ತಿಂದು ಕೋಡು ಓಕೆ ತಿಂದ ನನ್ನ ಹೆಸರು ಪರ್ರೆ ನೋಡಿ ಸರ್ ಓಲ್ಡ್ వచ్చి ಬೇತ ಪೂರ ಚಾ ಕಾಫಿ ಮಾಲ್ಟ್ ಹಾರ್ಲಿಕ್ಸ್ ಕಷಾಯ ಅದೇ ಶೀತ ಜ್ವರ ಬರ್ತನ ಕಷಾಯ ಲೈಕ್ ಮಲ್ಪೇರು ಖಂಡಿತ ಬೇತ ಕೋಲ್ಡ್ ಡ್ರಿಂಕ್ಸ್ ಇಡು ಮರಿಯಲ್ಲ ಕಮ್ಮಿ ಮಲ್ಪಿ ಅರೆಗಾಲ ಏನು ಬರುವ ಮಲ್ಪ ಜ್ಯೂಸು ಪೂರ ಪೂರ ಉಂಟು ಅಪ್ಪಣ ಹೆಂಗೆ ಕೊಂಚ ಚಾ ಕೊಡಲಿ ತಿನ್ನಾಗ ಯಾಪಲ್ಲ ಒಂಜ ಚಾ ಈಜೆಂಡ ಜ್ಯೂಸು ಈಜೆಂಡ ಏನು ಹಾರ್ಲಿಕ್ಸ್ ತಿಳಿ ಮೂಲು ಪೂರಲ್ಲಿ ತಿಕ್ಕೊಂಡು ಜನಕ್ಕೂ ಏನ ಬತ್ತಕ್ಕೆ ಏನಿದ್ರೆ ಚಾ ಕಾಫಿ ಮಾಲ್ಟ್ ಕಷಾಯ ಅವೊಂದು ಸ್ಪೆಷಲ್ ಮೂತ ಕಷಾಯ ಅದೇ ಬಂಡ ಇತ್ತದ ಗೋಲ್ಡ್ ಈ ಪಂಚದಲ್ಲಿ ಇತ್ತ ಮರಿಯಲ್ಲ ಈ ಮರಿಯಲ್ಲ ಟೈಮಲ್ಲಿ ಕೆಲವರು ಶೀತ ಎಪ್ಕೊಂಡು ಕಫ ಎಪ್ಕೊಂಡು ತೆಮ್ಮ ಎಪ್ಕೊಂಡು ಐಕು ಚೂರು ಕಡಕ್ಕಾದ ಕೊಡಕ್ಕನೆ ಆದಿಪ್ಕೊಂಡು ಕಷಾಯ ಅವ್ರು ತಿಂದ ಪರಂಡ ನಂಗೆ ಒಂಜಿ ಮನ ಸುದ್ದಿ ಆಯ್ಲಕ್ಕ ಸಿತ್ತೊಂಚೂರು ಜತ್ತು ಬೋಣು ಮಾರೆ ಅಂಚನೆ ಕೋಲ್ಡ್ ಈ ಮರಿಯಲಗು ಕೋಲ್ಡ್ ಒಂಚೂರು ಕಮ್ಮಿಗೆ ಮಲ್ಕೊಂಡು ಪಂಡ ಪೋಪುಜಿ ಮುಲ್ಪ ಅಂಚಾದ ಅರೆಗಾಲ ಪಂಡ ಚೆಕ್ಕದ ಟೈಮಿಗೂ ಈನ ಪೂರ ಬೋರ್ಡು ನಿಕ್ಕಲಿಗೆ ಪೂರ ಕಂಟಿನ್ಯೂ ಕೋಲ್ಡ್ ಅಕಲ ಇಲ್ಲಡ ಆಪಿನಾಲ ಮೂಲ ಅಂಗಡಿ ತಿಕ್ಕುನಾಲ ಮಕ್ಕಳು ಓಲ್ ಮಲ್ತ್ ಕಂತ ಎಲ್ಲ ಪೂರ ಐಟಮ್ಲ ಕಂತದ ನಿಕ್ಕಲಿಗೆ ಆ ಜ್ಯೂಸ್ ಬೋರ್ಡು ಆ ಜ್ಯೂಸ್ ಮಲ್ತು ಬರ್ತಾರೆ ವೀಕ್ಷಕರೇ ಕರೆಕ್ಟ್ ಆದ ನಿಖಲ್ ಉಡುಪಿ ಬತ್ತಾಡ ಖಂಡಿತವಾದ ಇಡೆಗೋರ ಬರೋಡೆ ಸೂಪರ್ ಉಂಡೆ ಅದ್ಭುತವಾದ ಒಂಜಿ ತಿಂಡಿ ಬಂದಿದೆ ನಮ್ಮ ಸುರು ಚಾ ಬರ್ಕ చాలా సగత్తం ఏమన్నా ముంత తిండి ఆవాడు చా ఆవాడు జ్యూస్ ఆవాడు ಓಲ ಸಮಸ್ಯೆಗೆ ಬೂರುಜಿಗೆ ದೇವಂಡ ಸಮಸ್ಯೆ ಪೂರ ಮೀರುದು ದೇವ 30 ವರ್ಷದ ಒಂಜಿ ದಂಪನ್ನಾಗ ಅದಕ್ಕೆ ದಾಲ ಓಲ ತಾಗುಚ್ಚು ತಿಳ್ಳೆ ಅರೆ ಕೊಂಚಿ
ಬೇಜಾರು ಪನ್ಪಿನ ಇಜ್ಜಿ ನಮ್ಮ ಮುಲ್ತ ವೈಟರ್ ಅಲ್ಲ ಅಲ್ಲಿಗೆ ಬಂಜಿ ಫುಲ್ ಆಂಡು ಒಂದು ಲೆಕ್ಕ ಅದೇ ಬಂಡ ಬಾಯ್ಡು ಪಾತ್ರವನ್ನು ಬಿದ್ದೇವೆ ಅರ್ಪುಜಿ ಹೋಟೆಲ್ಗೆ ನಮ್ಮ 7 ಗಂಟೆ ಎರಡು ಬಯ್ಯ 7 ಗಂಟೆ ಮುಟ್ಟಲು ಕಂಟಿನ್ಯೂ ಚಾರು ಪುನಃ ಹೋಟೆಲ್ ಪಂಡ ಒಂದು ಅದೇ ಪಂಡ ರೆಸ್ಟ್ ಇಜ್ಜಿ ಹೋಟೆಲ್ ಬಿಸ್ನೆಸ್ ಬಂದಾಗ ಏನು ಹಾಕೊಂಡ ಈ ನಂಗೆ ಹೂವೇ ಫಂಕ್ಷನ್ ಅಟೆಂಡ್ ಮಾಡ್ಬಾರೆ ಆಪಿಚ್ಚಿ ಹೋಟೆಲ್ ಅದೇ ಪಂಡ ಕಾಂಡ ಆಗಲಿ 7 ಗಂಟೆ 6 ಗಂಟೆ ಇಡಿಬೋಡು ಬಂದಾಂಡ ಆಗಲಿ ಇಲ್ಲದಾಗ ಟೈಮ್ ಕೋರ್ನಾಗ ಆಪಿಚ್ಚಿ ಬಂದ ಮಲ್ಪುನ ಕಳಜ್ಜಿ ಐತಾರ ಕೆಲ ಹೋಟೆಲ್ ಬಂದಿಪ್ಪು ಅಂಚೆ ಪುನಃ ಈ ಮಕ್ಕಳು ಐತಾರ ಚಾದಿ ಬರದೆ ಐತಾರ ಆಗ್ತೇ ತುಲೆ ಐತಾರ ಕಾಂಡೇರ್ದು ಮಧ್ಯಾಹ್ನ ಮುಟ್ಟ ಚಾಲುಪ್ಪು ಅದೇ ಪಂಡ ವೀಕ್ ಡೇಸ್ ಬರ್ರೆ ಯಾವ ದಿನಕ್ಕಲ್ಲ ಐತಾರ ಹೊರ ಬತ್ತು ನಿಕ್ಕುಲ ಭೇಟಿ ಕೊಡ್ಲೆ ವಿಸಿಟ್ ಕೊಡ್ಲೆ ಅದಾ ನಿಖರಿಗೆ ಗೊತ್ತಾಗ್ತದೆ ಎಂಚ ಈ ಹೋಟೆಲ್ದ ಒಂದು ಏನ ಫುಡ್ ಎಂಚ ಮುತ್ತ ಜನಕುಲು ಎಂಚ ಮುತ್ತ ನಮ್ಮ ವೆಯ್ಟರ್ ಎಂಚ ಆರು ಫಾಸ್ಟ್ ಮಂಜಿ ರಾಕೆಟ್ ಎತ್ತಿ ಲೆಕ್ಕ ಅವ್ಲು ಬತ್ತು ಉಂದುಂಡೆ ಬಲೆ ಉಲೆ ಬಲೆ ಫುಲ್ಲೆ ಏನು ಮಾಡು ಚಾ ಬೇಡ ತಿಂಡಿ ಬೇಡ ಅವು ಬೇಡ ಒಂದು ಬೇಡ ಕಲಪರ ಬಕಂತ ಕರ್ಪೇರು ಕೈ ಕಟ್ಟ ಹೊಂದಿರ್ಬೋದು ಭಾರಿ ಒಂಜಿ ಫಾಸ್ಟ್ ಅದ ಇದ್ರೆ ಇದು ಬರ್ತೀರಿ ಒಂಜಿ ಗಿರಕಿ ರಪ್ಪ ಪೋಯರು ಅಪ್ಪ ರಪ್ಪ ಗುಲಿಯರು ಬರ್ತೀರಿ ತುಲೆ ಅಟ್ಯಾಕ್ ಮಾಡ್ತೀರಿ ಅಕ್ಕ ವೀಕ್ಷಕರೇ ಈಗ ನಮ್ಮ ಹೋಟೆಲ್ ಅಂದ ತಕ್ಷಣ ಮಾಲೀಕರು ಹೇಗೆ ಇಂಪಾರ್ಟೆಂಟಾ ಹಾಗೆಯೇ ಸಪ್ಲೈಯರ್ ಮೇನ್ ಇಂಪಾರ್ಟೆಂಟ್. ನಮ್ಮ ಎದುರುಗಡೆ ಕುಳಿತಿದ್ದಾರೆ ಇಲ್ಲಿನ ಸಪ್ಲೈಯರ್. ಸರ್, ತಮ್ಮ ಈ ಸಪ್ಲೈಯರ್ ಅನುಭವ ಹೇಗಿದೆ ಸರ್? ಒಳ್ಳೆ. ನಿಮಗೆ ಕನ್ನಡ ಆಗ್ಬೋದು, ತುಳು ಆಗ್ಬೋದು? ಎರಡು ಸರಿ, ಕನ್ನಡದಲ್ಲೇ ಮಾತಾಡುವ. ಓಕೆ, ಈ ಅನುಭವ ಯಾಕಂತ ಹೇಳಿ ಸಪ್ಲೈ ಅಂದ ತಕ್ಷಣ ಈ ಫಾಸ್ಟ್ ಆಗಿ ಹೇಳ್ತಾರೆ, ಅಂಬಡೆ ಗೋಳಿ ಬಿಸ್ಕಟ್, ಅಂಬಡೆ ದೋಸೆ, ಹಾಗೆ ಏನಾದ್ರು ಫಾಸ್ಟ್ ಆಗಿ. ಈಗ ನಾನು ಇಲ್ಲಿ ಹೋಟೆಲ್ಗೆ ಬಂದೆ ಸರ್, ತಿಂಡಿ ಏನಿದೆ ಹೇಳಿ 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 ಹೇಳಿ. ಗೋಳಿ ಬಜೆ, ಬೋಡಿ, ವಡಪಾವ್, ಪಾವ್ ಭಾಜಿ, ಬಟಾಟ ಮರೆ, ಈರುಳ್ಳಿ ಬಜೆ, ಅವಲಕ್ಕಿ ಉಸ್ಲಿ, ದೋಸೆ, ಮಸಾಲೆ ಸಾದ, ತಟ್ಟು, ಪ್ಲೇನ್, ಉತ್ತಪ್ಪ ಎಲ್ಲ ಹಾಗೆ ಫಾಸ್ಟ್ ಅಲ್ಲ. ಒಂದು ಸ್ವಲ್ಪ ನಮಗೆ ಆಲೋಚನೆ ಮಾಡಲಿಕ್ಕೆ ಟೈಮ್ ಬೇಕು ಅಲ್ಲ. ಯಾವುದೆಲ್ಲ ಉಂಟು, ಇನ್ನೊಮ್ಮೆ ಹೇಳಿ ಅಂತ ಹೇಳ್ತಾರೆ. ಸರ್, ಈ ಹೋಟೆಲ್ ಉದ್ಯಮದಲ್ಲಿ ತಮ್ಮದು ಈ ಸಪ್ಲೈಯರ್ ಓಕೆ ಎಷ್ಟು ವರ್ಷದ ಒಂದು ಅನುಭವ ಸರ್? 15 ವರ್ಷದ. ಈಗ ಇಲ್ಲಿ ಬರೋ ಕಸ್ಟಮರ್ ಒಂದೇ ರೀತಿ ಇರ್ತಾರ, ಸ್ವಲ್ಪ ಬಿಸಿಯಾಗಿರ್ತಾರ, ಸ್ವಲ್ಪ ಜೋರು ಮಾಡಿ ನಿಮ್ಗೆ ಇಷ್ಟರವರೆಗೆ ಇಲ್ಲಿ ಯಾರಾದ್ರೂ ಏನೇ ಸಪ್ಲೈ ಇದು ಲೇಟ್ ಇದಾನೆಯ ಬೇಕಂಡ್ರೆ ಅಬ್ಬಜೆ ಯಾರು ಹೇಳಿಲ್ಲ. ಗಿರಾಕಿ ಬಂದ ತಕ್ಷಣ ಇಲ್ಲಿ ನೀವು ಏನ್ ಬೇಕು ಅವರಿಗೆ ಕೊಡ್ತೀರಾ, ಪಟ ಆಗ ಗಿರಾಕಿ ಮಾತಾಡ್ಲಿಕ್ಕೆಲ್ಲ ಅಲ್ಲ. ಸೂಪರ್ ಸರ್. ಇನ್ನು ಮುಂದಿನ ತಮ್ಮ ಜೀವನ ಸರ್, ಇದೇ ಸಪ್ಲೈ ಇದರಲ್ಲಿ ಹೋಗ್ತೀರಾ? ಏನಾದ್ರು ಹೋಟೆಲ್ ಹಾಕುವ ಅಂದಾಜಲ್ಲಿ ಏನಾದ್ರು ಟೈಮ್ ಆಯ್ತು? ಇದರಲ್ಲಿ ಒಂದು ಜೀವನ, ನಿಮ್ಗೆ ಏನು ತೊಂದರೆ ಇಲ್ಲ. ದೇವರಂತ ದನಿಗಳಿದ್ದಾರೆ ಅಲ್ಲ, ದನಿ ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಹೌದಾ ಸರ್? ಖಂಡಿತವಾಗ್ಲಿ ಅವರು ಕೊಟ್ಟಂತ ಒಂದು ಹೋಟೆಲ್ ಅಲ್ಲಿ ಒಳ್ಳೆ ಆಗಿದ್ದಾರೆ. ಇನ್ನು ಕೂಡ ಸರ್ ಒಳ್ಳೇದಾಗಿ. ಧನ್ಯವಾದ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಸೂಪರ್. ಯಾಕಂತ ಹೇಳಿದರೆ ಶೆಣೈ ಹೋಟೆಲ್ನಲ್ಲಿ ತುಂಬಾ ಅದ್ಭುತವಾದ ತಿಂಡಿಗಳನ್ನು ಮಾಡ್ತಾರೆ. ಅದು ನೋಡಿ, ಇಲ್ಲಿ ಚಹಾ ಮಾಡುವವರಿದ್ದಾರೆ, ಅವ್ರ ಹತ್ರ ಕೇಳುವ ಹೇಗೆಲ್ಲ ವೆರೈಟಿಯಾಗಿ ಏನಾದರೂ ಚಹಾ ಎಲ್ಲ ಇದೆ ಮಾಡುವ ರೀತಿಯಿಂದ. ಸರ್, ತಮ್ಮ ಹೆಸರು? ರಾಜೇಂದ್ರ. ಸರ್, ತಾವು ಈ ಹೋಟೆಲ್ನ ಮಾಲಕರ? ರಿಲೇಷನ್. ನೋಡಿ, ಒಂದೇ ಕುಟುಂಬದಲ್ಲಿ ಅಲ್ಲ ಇದ್ರೆ ಒಳ್ಳೇದಂತ. ಸರ್, ಚಹಾ ತಮ್ಮದು ಚಹಾ ಏನಾದರೂ ಸ್ಪೆಷಲ್ ಚಹಾ ಇದೆ? ಮಾಮೂಲಿ ಎಲ್ಲರೂ ಹೇಗೆ ಚಹಾ ಮಾಡ್ತಾರೆ ಹಾಗೇನೆ. ತಾವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 8 ವರ್ಷ. 8 ವರ್ಷದಿಂದ ಕೂಡ ಚಾವೇ ಮಾಡೋದು? ಆಲ್ರೌಂಡ್ ಎಲ್ಲ ಚಹಾ ಬಿಟ್ಟು ಎಲ್ಲ ದೋಸೆ ಅದು ಇದು ಏನು ಸಿಕ್ಕಿದ ಹೋಟೆಲ್ಗೆ ಏನೆಲ್ಲ ಬೇಕು ಅದೆಲ್ಲ ಮಾಡ್ತೀರಾ? ಸಕಲಕ ವಲ್ಲಭ ಅಂತಾನೆ ಹೇಳ್ಬೋದು ನಮ್ಮನ್ನು ಅಲ್ವಾ? ಸರಿ, ಯಾವಾಗಲೂ ದೊಡ್ಡ ಮಾತು ಹೇಳ್ಬೇಕಂತೆ, ಸಣ್ಣ ಹೇಳ್ಬಾರ್ದು. ದೊಡ್ಡ ಹೇಳಿದ್ರೆ ಇನ್ನು ಕೂಡ ನೀವೇ ಚಹಾದಲ್ಲಿ ಏನಾದರೂ ಸ್ಪೆಷಾಲಿಟಿ ಮಾಡ್ಬೋದು, ಹೌದಲ್ವಾ? ಹೇಗೆ ಈ ಹೋಟೆಲ್ ಉದ್ಯಮ ಹೇಗೆ ಆಗ್ತದೆ ಸರ್?
ಖುಷಿಯಾಗಿರ್ತದ ಅಲ್ಲ, ಸ್ವಲ್ಪ ಬಿಸಿಯಾಗಿರ್ತದೆ. ಯಾಕೆ ನೀವು ಬಿಸಿಯ ಮುಂದೆ ಇರುವವರು, ಬಿಸಿಯ ಮುಂದೆ ಇರುವುದನ್ನು ಜನಗಳು ಬಂದು ಕೇಳುವಾಗ ನಮಗೆ ಸ್ವಲ್ಪ ಇನ್ನೂ ಕೂಡ ಬಿಸಿ ಆಗ್ತದೆ. ಹಾಗೇನಾದ್ರೂ ಆಗ್ತದ? ಹಾಗೇನಿಲ್ಲ, ಎಲ್ಲ ಖುಷಿಯಲ್ಲಿ ನಾವು ತಣ್ಣಗಾಗಿ ಆಗ್ಬೇಕಂತ ಇಲ್ಲಿಗೆ ಬಂದು. ಸರಿ ನೋಡಿ, ಅದ್ಭುತವಾದ ಮಾತು. ಬಿಸಿಯಲ್ಲಿ ಇದ್ದವರನ್ನು ತಣ್ಣಗೆ ಮಾಡುವವರು ನೀವೇ, ಯಾಕೆಂದ್ರೆ ಒಳ್ಳೆಯ ರೀತಿಯ ಚಹಾ ಕೊಟ್ಟು. ವೀಕ್ಷಕರೇ, ಈಗನೇ ಅವಲಕ್ಕಿ ಸಖತ್ತಾಗಿಟ್ಟು, ಒಗ್ಗರಣೆ ಅವಲಕ್ಕಿ ಸಖತ್ತಾಗಿ ಮಾಡಿದ್ರು, ಸಖತ್ತಾಗಿ ತಿಂದಿದ್ದೀನಿ. ಯಾಕಂದರೆ ಹೇಳಿದರೆ ತಿಂದಾದ್ಮೇಲೆ ನಾನು ಆವಾಗಲೇ ಹೇಳಿದ್ದೀನಿ, ತಿಂದಾದ್ಮೇಲೆ ಇಲ್ಲಿನ ಒಂದು ವಿಶೇಷ ತಿಂಡಿ ವಿಶೇಷವನ್ನು ಹೇಳ್ತೇನೆ ಅಂತ. ಸೂಪರ್ ಆಗಿ ಖಂಡಿತವಾಗ್ಲೂ ನೀವು ಒಮ್ಮೆ. ಹಾಗೆಯೇ ನಮ್ಮ ಜೊತೆ ಈಗ ಗ್ರಾಹಕರಿದ್ದಾರೆ, ತಿಂತಾ ಇದ್ದಾರೆ ನೋಡಿ. ಓಕೆ, ಮುಂದಿನ ತಿಂತಿನಿದ್ರು ಪಾವ್ ಭಾಜಿ ಎಸ್ತಲೆ ಪಾವ್ ಭಾಜಿ ಬಂಡ ಅರ್ಧ ಪೂರ ಪಾವು ಪ್ರಾ ತಿಂದಾತ ನಂಚ. ಸರ್ ಏನು ಪುದರ್ ಕೃಷ್ಣ ನಾಯಕ್ ಸರ್, ಇವರು ಈ ಹೋಟೆಲ್ಗೆ ಎತ್ತು ಸಮಯದ నుంచి ಬರೋದಿಲ್ಲ ಸರ್? ಸಲೆ 10-15 ವರ್ಷ ಮುಂಚೆ ಗಿರಾಕಿ. ಈ ಹೋಟೆಲ್ ತಿಂಡಿ ಹೆಂಚ ಸರ್? ತಿಂಡಿ ಬರೇ ಡಬ್ ಖಂಡಿತವಲ್ಲ, ಅದೇ ತಿಂಡಿ ಕೆಲವು ತಿಂಡಿ ಪಕೋಡ ಪೂರ ತಿಂಡಿಗೆ ದಾಲ ಕಂಪ್ಲೇಂಟ್ ಇಜ್ಜಿ ಕಮ್ಮಿ ಇಜ್ಜಿ. ಅದೇ ವರದ ಮಟ್ಟ ನಮ್ಮ ಕಾಸು ಇಜ್ಜಿ ಇಡಲ್ಲ ತೊಂದರೆ ಅಜ್ಜಿ ಎಲ್ಲ ಕೊರ್ಪೆ ಬಂದು ಅಂಚಂದೇ ಪಣ ಮನಸ್ಸು ಅದೇ ಖಂಡಿತ. ಅದೇ ಇಲ್ಲದ ನಮ್ಮ ಎಂಚು ಒಂಜಿ ಇಲ್ಲದ ಕುಟುಂಬ ಎಡಮಜ್ ಅಂತ ಮೂಲ ಕುಟುಂಬನೇ ಹಾಕಲ್ಲ. ಅದೇ ಅಂಚನೆ ಬತ್ತಿನ ಕಸ್ಟಮರ್ ನಮ್ಮ ಅಕಲ ಒಂಜಿ ಕುಟುಂಬ ಬತ್ತ ಸೇರೋ. ಅದೇ ಅಂಚದುಪ್ಪನ ಅಕಲ್ ನಂಗೆ ಯಾಪಲ ಕಮ್ಮಿ ಮಲ್ಪೂಜೆ ಮೂಲತ ಪ್ರತಿ ಊರಿಲ್ಲ ಆತೊಂದು ಅದ್ಭುತವಾಯಿನ ಒಂಜಿ ಕೈ ಚಳಕನೆ ಬಂದ್ ಬಂದ. ಅದೇ ದನಿ ಬಂದು ದನಿ ಮಿತ್ರೆ ಗುಲ್ಲುಜೇರು ಆರ್ಲ ಬತ್ತು ಪೂರ ಬೇರೆ ಆರ್ಗಂದು ಬರ್ಪಿಯರು ಗೆಪ್ಪುನ ಪತ್ತುನ ಕುಲ್ಲವನ ಓಲಪ್ಪು ಜನಿ ಮಣ್ಣ ದನಿಗೊಂದು ಸೀಟು ಪುನಃ ಆರೊಂದು ಪಕ್ಕದಲ್ಲಿ ಕುಲಂಬೇರು ಮೂಲಂಚ ಅತ್ತ. ಅದೇ ಇರಂಚ ಬರ್ಪರ್ ಇದು ಇಲ್ಲದ ಕಲೆ ಬೋಡಾಯಿನಲ್ಲ ಪಾರ್ಸೆಲ್ ಕಟ್ಟದು ಪತ್ತೊಂದು ಪೋಪರ್ ಉಡುಪಿಡು ನಮ್ಮ ಮುಂದೆ ಒಂದು ಡಿಫರೆಂಟ್ ಹೋಟೆಲ್. ಅದೇ ದೇಪಂಡ ಇರುತ್ತೆ ಈ ಜಾಬಿನ ತುಲೆ ಬ್ಯಾಂಕ್ದ ಉದ್ಯೋಗಿ ತುಲೆ ಸೂಪರ್ ಉಂದೆ ದೇಪಂಡ ಈ ಇಡೇ ಬರ್ಪಿನಕಲ್ ಎಂಚ ಪಂಡ ಇಪ್ಪೇರು ಪಂಡ ಪೂರಕಲ್ಲ ನಂಗೆ ಆಯ್ ಬರ್ಪೆ ಉಮ್ಮೆ ಬರ್ಪೆ ಬಂದಿಪ್ಪುಜಿ ನಮ್ಮ ಪೂರಕಲ್ಲ ಬತ್ತದ ಮೂಲತ ತಿಂಡಿ ಸೂಪರ್ ಅಂಡ ಪ್ರತಿ ಊರಲ್ಲ ಬತ್ತದ ತಿಂಡಿ ನಾಡೋ ಬರ್ಪೆ ಓಲ್ ಮಾರೆ ಅವು ಓಲ್ ಮಾರೆ ತಿಂಡಿ ಮುಂದೋಲ್ ಮಾರೆ ತಿಂಡಿ. ಅದೇ ಖಂಡಿತವಾಗಲ್ಲ ಆವಡ್ ಮಸ್ತ್ ಖುಷಿ ಅಣ್ಣ ಸರ್. ನಮಸ್ಕಾರ. ತಿಂಡಿನೆಲ್ಲ ಕಂಟಿನ್ಯೂ ಮಲ್ಪಲೆ ಅಂಚನೆ ಯಾಪಲ್ಲ ಇಡೆ ಬತ್ತದ ಇನ್ನ ಫ್ರೆಂಡ್ಸ್ ಎಲ್ಲ ಬತ್ತದ ಮೂಲ ತಿಂದು ಹೋದ್ ಜಾಲಿ ಮಲ್ಪ. ಓಕೆ ಸರಿ ತುಯರತ ವೀಕ್ಷಕರೇ, ಖಂಡಿತವಾಗಲ್ಲ ಸೂಪರ್ ಅರ್ನ ಒಂಜಿ ಪಾತೆರ ಬಂಡ ಪಾತೆರ ಅದ್ಭುತ ಐಕೊಂಜಿ ಅರ್ಥನೇ ಇರ್ತದೆ. ಅಂಚದುಪ್ಪನ ನಿಕ್ಕಲ್ಲ ಓಲು ಬಿತ್ತಾಡಲ್ಲ ಓಲು ಕುಂದಾಡಲ್ಲ ಉಡುಪಿ ಬತ್ತನ ಖಂಡಿತವಾದಲ್ಲ ಇಡೆಗೋರ ಬತ್ತದ ಮೂತ ತಿಂಡಿನ ತಿಂದು ಓಡು ಬಂದ ಯಾನಕ್ಕೆ ಅನ್ನೋದಲ್ಲ. ವೀಕ್ಷಕರೇ, ಉಡುಪಿಯಲ್ಲಿರುವ ಸೂಪರ್ ಆದ ಮಿಷನ್ ಕಾಂಪೌಂಡ್ನ ಹತ್ರನೇ ಇರುವ ಮಿಷನ್ ಕಾಂಪೌಂಡ್ನಲ್ಲೇ ಅಂತಲೇ ಹೇಳ್ಬೋದು ಶೆಣೈ ಹೋಟೆಲ್ ಬಂದಿದ್ವಿ, ಎಲ್ಲನೂ ತಿಂದ್ವಿ. ಸೂಪರ್ ಆದ ಒಂದು ನಮಗೆ ಒಂದು ಟ್ರೀಟ್ ಕೊಟ್ಟರು ನಮ್ಮ ಮಾಲೀಕರು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರು. ಕಡೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು ನಮ್ಮ ಈ ಸ್ಪಂದನ ಟಿವಿಯ ಕಡೆಯಿಂದ ಸರ್ ಗಲ್ಲಿ ಫುಡ್ ಕಾರ್ಯಕ್ರಮದ ನಮ್ಮದೊಂದು ಸಣ್ಣ ಸ್ಮರಣಿಕೆ ಸರ್. ಕ್ಯಾಮರಾ ನೋಡಿ. ಹಾಗೆಯೇ ತಮ್ಮದು ಈ ಒಂದು ಹೋಟೆಲ್ ಉದ್ಯಮ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಸರ್. ಎಲ್ರಿಗೂ ಬಂದವರಿಗೂ ಕೂಡ ಇಲ್ಲಿ ಇರುವವರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಕಡೆಯದಾಗಿ ನಿಮ್ಮದೊಂದು ಒಳ್ಳೆಯ ಮಾತು ಸರ್ ಜನಗಳಿಗೆ. ಓಕೆ ಹಾಗೇನೆ ಖಂಡಿತ. ಓಕೆ ಹಾಗೇನೆ ಇರಲಿ. ಖಂಡಿತವಾಗ್ಲೂ ಅದ್ಭುತವಾದ ಮಾತು. ಒನ್ ಟೈಮ್ ಬಂದವರು ಇನ್ನೊಂದು ಕೂಡ ಬರ್ತಾರೆ. ಯಾಕಂತ ಹೇಳಿದರೆ ಇಲ್ಲಿನ ಫುಡ್ಡು ಅಷ್ಟು ಸೂಪರ್ ಆಗಿದೆ. ವೀಕ್ಷಕರೇ, ನೀವು ಕೂಡ ಎಲ್ಲಿ ಇರ್ತೀರಾ ಅಲ್ಲಿ ಕೂರಬೇಡಿ, ಖಂಡಿತವಾಗ್ಲೂ ಟಿ ವಿ ನೋಡಿ. ಯಾಕಂದರೆ ಪಾರ್ಸೆಲ್ ಬೇಕಿದ್ರೆ ಹೋಟೆಲ್ ಬಂದಿದ್ದರೆ ದಯವಿಟ್ಟು ನಮ್ಮ ಟಿ ವಿಯಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರು, ಹೆಸರು, ಹೋಟೆಲ್ನ ಹೆಸರು ಎಲ್ಲ ಕೂಡ ಹಾಕ್ತೀವಿ. ಅದನ್ನು ನೋಡಿ ಅವರಿಗೆ ಕಾಲ್ ಮಾಡಿ ಬೇಕಾದರೆ ಪಾರ್ಸೆಲ್ ಬೇಕಿದ್ರೆ ಪಾರ್ಸೆಲ್ ಸಹ ಮಾಡಿಕೊಡ್ತಿರ್ತಾವೆ. ಪಾರ್ಸೆಲ್ ಅಲ್ಲ, ಓಕೆ ಪಾರ್ಸೆಲ್ ಕೂಡ ಮಾಡಿಕೊಡ್ತೀವಿ. ಎಲ್ಲ ವ್ಯವಸ್ಥೆ ಇದೆ. ಖಂಡಿತವಾಗ್ಲೂ ನೀವು ಬರಲೇಬೇಕು. ವೀಕ್ಷಕರೇ, ಮಹಿಮಾ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಶಂಕರಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು.
ಇವತ್ತು ನೋಡಿದ್ರೆ ಈ ವಾರ ನಮ್ಮ ಗಲ್ಲಿ ಫುಡ್ಡು ಮಿಷನ್ ಕಾಂಪೌಂಡ್ನ ಶೆಣೈ ಹೋಟೆಲ್ನಲ್ಲಿ. ಹಾಗೆಯೇ ಮುಂದಿನ ವಾರ ಇನ್ನೊಂದು ಹೊಸ ತೊಂದು ಗಲ್ಲಿ ಫುಡ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ, ರಾಕೇಶ್ ಕಡ್ಪಾಡಿ. ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ.